ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಹೊರತುಪಡಿಸಿದರೆ ಮಂಗಳೂರು ದಸರಾ ಹೆಸರಿನಲ್ಲಿ ನವರಾತ್ರಿ ಉತ್ಸವ ವೈಭವಯುತವಾಗಿ ನಡೆಯುವುದು ಮಂಗಳೂರಿನಲ್ಲಿ. ಕುದ್ರೋಳಿ ಶ್ರೀ ಗೋಕರ್ಣೇಶ್ವರ ದೇವಸ್ಥಾನದ ನೇತೃತ್ವದಲ್ಲಿ ಈ ಉತ್ಸವ ಆಯೋಜನೆ ಆಗ್ತಾ ಇದ್ರೂ ಕೂಡ ಕರಾವಳಿಯ ಸಮಸ್ತ ಸಮಾಜ ಈ ಉತ್ಸವದಲ್ಲಿ ಕೈಜೋಡಿಸ್ತಾ ಇದೆ. ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕುದ್ರೋಳಿ ದಸರಾ ಎಂದರೆ ಕೇವಲ ಕರ್ನಾಟಕ ಮಾತ್ರವಲ್ಲ, ವಿಶ್ವದಲ್ಲೂ ಪ್ರಸಿದ್ಧಿಯಾಗಿದೆ. ಮೈಸೂರಿನ ದಸರಾದ ಬಳಿಕ ಅತ್ಯಂತ ಅದ್ದೂರಿಯಾಗಿ ನಡೆಯೋದೇ ಮಂಗಳೂರು ದಸರಾ. ಶೃಂಗಾರಗೊಳ್ಳುವ ಇಡೀ ನಗರ ವಿದ್ಯುತ್ ದೀಪಾಲಂಕಾರ, 4 ದಿಕ್ಕುಗಳಿಂದಲೂ ಕೇಳುವ ಹುಲಿ ಕುಣಿತದ ತಾಸೆ ಬಿಟ್ಟು ಉತ್ಸವದುದ್ದಕ್ಕೂ ನಗರವನ್ನ ಹಬ್ಬದ ಮನೆಯನ್ನಾಗಿಸಿ ಬಿಡುತ್ತೆ. ಕುದ್ರೋಳಿ ಕ್ಷೇತ್ರದ ವಿಶಾಲ ಸಭಾಂಗಣದಲ್ಲಿ ಪ್ರತಿಷ್ಠಾಪಿಸುವ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಿನಿ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿಧಾತ್ರಿ ನವದುರ್ಗೆಯರು, ಗಣಪತಿ ವಿಗ್ರಹ ಹಾಗೂ ಶಾರದಾ ಮಾತೆಯ ವಿಗ್ರಹಗಳು ಸಾಕ್ಷಾತ್ ನವದುರ್ಗೆಯರು ಮತ್ತು ಶಾರದಾ ಮಾತೆಯೇ ಭೂಮಿಗೆ ಇಳಿದು ಬಂದ ಅನುಭೂತಿಯನ್ನ ಭಕ್ತರಲ್ಲಿ ಮೂಡಿಸುತ್ತೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಪ್ರತಿಷ್ಠಾಪನೆಗೊಂಡಿರುವ ಕೇಂದ್ರದ ಮಾಜಿ ಸಚಿವ, ಕಾಂಗ್ರೆಸ್ ಹಿರಿಯ ನಾಯಕ, ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿ ರೂವಾರಿ ವಿ. ಜನಾರ್ದನ ಪೂಜಾರಿಯವರ ಮಾರ್ಗದರ್ಶನದಲ್ಲಿ ಇಂದಿಗೂ ಕ್ಷೇತ್ರದಲ್ಲಿ ಅಷ್ಟೇ ಸಂಭ್ರಮದಿಂದ ಉತ್ಸವ ನಡೀತಾ ಇದ್ದು, ಈ ಬಾರಿ ಅಕ್ಟೋಬರ್ 7ರಿಂದ 16ರವರೆಗೆ ಉತ್ಸವಗಳನ್ನು ನಡೆಸಲು ಕ್ಷೇತ್ರದ ಆಡಳಿತ ಸಮಿತಿ ನಿರ್ಧರಿಸಿದೆ. ಸರ್ಕಾರದ ಮಾರ್ಗಸೂಚಿಗಳನ್ನು ಅನ್ವಯಿಸಿಕೊಂಡು ಜಿಲ್ಲಾಡಳಿತದ ಸೂಚನೆಯಂತೆ ಈ ಬಾರಿ ಉತ್ಸವ ನಡೆಯಲಿದೆ ಎನ್ನುತ್ತಾರೆ ಆಡಳಿತ ಸಮಿತಿಯ ಪದಾಧಿಕಾರಿ. ಶ್ರೀ ಕ್ಷೇತ್ರದಲ್ಲಿ ಈ ನಾಡಿದ್ದು 7ನೇ ತಾರೀಕಿಗೆ ನವದುರ್ಗೆ ಹಾಗೂ ಶಾರದಾ ಮಾತೆಯ ಪ್ರತಿಷ್ಠಾಪನೆ, ಮಹಾಗಣಪತಿ ಆದಿಶಕ್ತಿಯ ಪ್ರತಿಷ್ಠಾಪನೆಯೊಂದಿಗೆ ಆರಂಭವಾಗಲಿಕ್ಕಿದೆ. ಪ್ರತಿ ದಿವಸ ಸಂಜೆ ನಮ್ಮ ಜಿಲ್ಲೆಯ, ರಾಜ್ಯದ, ದೇಶದ ಖ್ಯಾತ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜರುಗಲಿಕ್ಕಿದೆ. ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಾವು ಓಪನ್ ಇದರಲ್ಲಿ ಮಾಡುವ ಹಾಗೆ ಇಲ್ಲ. ಮಾರ್ಗಸೂಚಿಯ ಪ್ರಕಾರ ಕಳೆದ ಬಾರಿ ನಾವು ವರ್ಚುವಲ್ ಆಗಿ ಮಾಡಿದ್ದು, ಈ ಬಾರಿಯೂ ಕೂಡ ಅದೇ ರೀತಿ ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಲೂ ಕಳೆದ ಬಾರಿಯಂತೆ ಅದನ್ನು ಕೂಡ ನಾವು ಈ ಬಾರಿಯೂ ವರ್ಚುವಲ್ ಆಗಿ ಮಾಡಲಿಕ್ಕಿದ್ದೇವೆ. ಆ ಪ್ರಕಾರ ಕಳೆದ ಬಾರಿಯಂತೆ ಈ ಬಾರಿಯೂ ಕೂಡ ಕ್ಷೇತ್ರಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಆಡಳಿತ ಮಂಡಳಿ ಮಾಡಿಕೊಡಲಿಕ್ಕಿದೆ. ಇಲ್ಲಿ ಯಾವುದೇ ರೀತಿಯ ಗೊಂದಲವೂ ಇಲ್ಲ. ಆ ಬರುವಂತಹ ಭಕ್ತಾದಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕ್ಷೇತ್ರಾಡಳಿತ ಮಂಡಳಿ ಮಾಡಲಿಕ್ಕಿದೆ. ಇನ್ನು ಕ್ಷೇತ್ರದಲ್ಲಿ ಕೇವಲ ಧಾರ್ಮಿಕ ಮಾತ್ರವಲ್ಲದೆ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಸಾಮಾಜಿಕ ಕಾರ್ಯಗಳು ನಡೆಯುವುದರಿಂದ ವಿಶೇಷವಾಗಿ ವ್ಯಾಕ್ಸಿನ್ ನೀಡುವ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕ್ಷೇತ್ರದಲ್ಲಿ ಆರಂಭವಾಗುವ ದಿನದಿಂದ ಕೊನೆಗೊಳ್ಳುವವರೆಗೂ ಉಚಿತ ವ್ಯಾಕ್ಸಿನ್ ಅನ್ನು ನೀಡಲಿದ್ದೇವೆ, ಇದಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಅಂತ ಅವರು ಹೇಳಿದರು. ಈ ಸಲ ದಸರಾದ ಸಮಯದಲ್ಲಿ ತಮಗೆ ಗೊತ್ತುಂಟು, ಈ ವ್ಯಾಕ್ಸಿನೇಷನ್ ಸರ್ಕಾರದ ಮುತುವರ್ಜಿಯಿಂದ ಬಹಳಷ್ಟು ಜನಗಳಿಗೆ ತಗೊಳ್ತಾ ಇದ್ದಾರೆ. ಆದರೆ ಇದನ್ನೊಂದು ಎಲ್ಲ ಜನರು ಪ್ರತಿಯೊಬ್ಬರಿಗೆ ಸಿಗುವಂತಾಗಬೇಕು ಎನ್ನುವ ಉದ್ದೇಶದಿಂದ ಶ್ರೀ ಕ್ಷೇತ್ರದಲ್ಲಿ ದಸರಾ ಆರಂಭವಾಗುವ 7ನೇ ತಾರೀಕಿನಿಂದ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ, 7ನೇ ತಾರೀಕಿಂದ 16ನೇ ತಾರೀಕಿನವರೆಗೂ ಕೂಡ ಇಲ್ಲಿ ಉಚಿತ ವ್ಯಾಕ್ಸಿನನ್ನು ಕೊಡಲಿಕ್ಕಿದ್ದಾರೆ. ಅದಕ್ಕೆ ಜಿಲ್ಲಾಡಳಿತ ಎಲ್ಲ ರೀತಿಯಿಂದಲೂ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ದಸರಾ ಅಂದ್ರೇನೆ ವಿದ್ಯುತ್ ದೀಪಗಳ ಅಲಂಕಾರ. ಈ ಬಾರಿ ಮಂಗಳೂರಿನಲ್ಲಿ ವಿದ್ಯುತ್ ದೀಪಗಳ ಅಲಂಕಾರದಿಂದ ನಗರಿ ಬೆಳಗಲಿದೆ. ಸುಮಾರು 7 ಕಿಲೋಮೀಟರ್ ರಾಜಬೀದಿಯನ್ನ ಮಂಗಳೂರು ನಗರ ಪಾಲಿಕೆ ವಿದ್ಯುತ್ ಅಲಂಕಾರ ಮಾಡಲು ಮುಂದಾಗಿರುವುದು ಖುಷಿ ಕೊಟ್ಟಿದೆ. ನಾವಿಲ್ಲಿ ಎಲ್ಲ ಧರ್ಮೀಯರು, ಎಲ್ಲ ಮತದವರು, ಎಲ್ಲ ಭಾಷೆಯವರು, ಎಲ್ಲ ಜಾತಿಯವರು ಸೇರಿಕೊಂಡು ಮಾಡತಕ್ಕಂಥ ಇದೊಂದು ಅದ್ಭುತ ಒಂದು ಮಂಗಳೂರು ದಸರಾ ಕಾರ್ಯಕ್ರಮ. ಈ ಕಾರ್ಯಕ್ರಮ ಈಗಾಗಲೇ ಹೇಳಿದಂತೆ ನಾನು 7ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ, 16 ತಾರೀಕಿನ ಈ ಕಾರ್ಯಕ್ರಮ ಇಲ್ಲಿ ನಡೀತದೆ. ಇಲ್ಲಿ ನಡೀತಕ್ಕಂಥ ಈ ವಿಶೇಷವಾಗಿ ನಾನು ಹೇಳ್ತೇನೆ ಅಂತ ಹೇಳಿದ್ರೆ, ಈ ಬಾರಿಯ ನಮಗೊಂದು ವಿಶೇಷ ಕೊಡುಗೆ ಅಂತ ಹೇಳಿದ್ರೆ, ಮಂಗಳೂರಿನ ಸಂಸದರು, ಇಲ್ಲಿನ ಶಾಸಕರು, ಇಲ್ಲಿನ
ಎಲ್ಲ ಕಾರ್ಪೊರೇಟರ್ಸ್ಗಳ ಒಂದು ಸಹಕಾರ್ಯದಿಂದ ಇವತ್ತು ಮಂಗಳೂರಿನ ಕಾರ್ಪೊರೇಷನ್ ಮೇಯರ್ ಪ್ರಮಾಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ವಿಶೇಷವಾದಂಥ ಕೊಡುಗೆಯನ್ನು ಈ ಮಂಗಳೂರು ದಸರಾ ಕಾರ್ಯಕ್ಕೆ ನೀಡಿದ್ದಾರೆ. ಕಳೆದ ವರ್ಷ ಕೊರೋನಾದ ಮಹಾಮಾರಿಯಿಂದಾಗಿ ಮಂಗಳೂರು ದಸರಾ ಅದ್ದೂರಿಯಾಗಿ ನಡೆದಿರಲಿಲ್ಲ. ಅಂದ್ರೆ ಈ ಬಾರಿ ಕೊರೋನಾದ ಮಾರ್ಗಸೂಚಿಗಳನ್ನು ಪಾಲಿಸಿಕೊಂಡು ಆಚರಣೆ ಮಾಡಲು ಜಿಲ್ಲಾಡಳಿತವೇ ಅನುಮತಿ ನೀಡಿದೆ. ಒಟ್ಟಿನಲ್ಲಿ ದಸರಾ ಉತ್ಸವಕ್ಕೆ ನಗರಿ ಸಜ್ಜುಗೊಂಡು. ಗಣೇಶ್ ಪೂಜಾರಿ, ನಮಕುಡ ನ್ಯೂಸ್, ಮಂಗಳೂರು.